ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಆವರಣದಲ್ಲಿ ಫೆಬ್ರವರಿ 23ರಿಂದ 25ರವರೆಗೆ ಕೃಷಿ ಯಂತ್ರ ಮೇಳ 2019 ಕನಸಿನ ಮನೆ ಮತ್ತು ಹೈನುಗಾರಿಕೆ ನಡೆಯಲಿದ್ದು, ಇದರ ತಯಾರಿಗಳು ಭರದಿಂದ ಸಾಗುತ್ತಿದೆ ಎಂದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಕೃಷ್ಣ ಭಟ್ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, 3 ದಿನಗಳ ಕಾಲ ನಡೆಯುವ 4ನೇ ಕೃಷಿ ಯಂತ್ರ ಮೇಳದ ಕುರಿತು ಮಾಹಿತಿ ನೀಡಿದರು. ಕ್ಯಾಂಪ್ಕೋ, ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ವಿವೇಕಾನಂದ ಪಾಲಿಟೆಕ್ನಿಕ್, ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಆಶ್ರಯದಲ್ಲಿ ಕಾರ್ಯಕ್ರಮ ಸಂಘಟಿಸಲಾಗಿದೆ. ಮೇಳದಲ್ಲಿ ಸುಮಾರು 270ರಷ್ಟು ಸ್ಟಾಲ್ಗಳು ಇರಲಿವೆ. 2009, 2012, 2015ರಲ್ಲಿ ಕೃಷಿ ಯಂತ್ರ ಮೇಳ ಆಯೋಜಿಸಲಾಗಿತ್ತು. ಇದರ ಮುಂದುವರೆದ ಭಾಗವಾಗಿ ಫೆಬ್ರವರಿ 23ರಿಂದ ನಡೆಯುವ ಕೃಷಿ ಯಂತ್ರ ಮೇಳದಲ್ಲಿ ಅನ್ವೇಷಣೆಗೊಂಡ ಯಂತ್ರಗಳು ಪಾಲ್ಗೊಳ್ಳಲಿವೆ. ಕನಸಿನ ಮನೆ ಮತ್ತು ಹೈನುಗಾರಿಕೆ ಈ ಬಾರಿಯ ವಿಶೇಷ ಆಕರ್ಷಣೆ. ಕಡಿಮೆ ಖರ್ಚಿನಲ್ಲಿ ಸುಂದರ ಮನೆ ನಿರ್ಮಾಣ ಹೇಗೆ ಎನ್ನುವುದರ ಪ್ರಾತ್ಯಕ್ಷಿಕೆ ಇರಲಿದೆ. ಕೆಎಂಎಫ್ ವತಿಯಿಂದ ಆಧುನಿಕ ಹಟ್ಟಿಯ ಪ್ರಾತ್ಯಕ್ಷಿಕೆಯು ನಡೆಯಲಿದೆ ಎಂದರು. ವಿಶೇಷ ಪ್ರಯತ್ನ ಯಾವುದು ವಿಚಾರಗೋಷ್ಠಿ ಅಂತ ಹೇಳಿದ್ರೆ ಜನ ಬರೋದು ಬಹಳ ಕಡಿಮೆ. ಅದಕ್ಕೋಸ್ಕರ ಈ ಸರ್ತಿ ಹಳ್ಳಿಗೆ ಹೋಗಿ ಎಲ್ಲ ಕಡೆ ನಮ್ಮ ಟೀಮ್ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವಿಷಯಗಳು ಪಾಲಿಟೆಕ್ನಿಕ್ ಗಮನಿಸ್ತಾ ಇದ್ದಾರೆ. ಎಲ್ಲ ಕಡೆಗೆ ಹೋಗಿ ವಿಚಾರಗೋಷ್ಠಿಯ ಮಹತ್ವವನ್ನು ಹೇಳಿ, ಒಂದೊಂದು ವಿಚಾರಗೋಷ್ಠಿಗೆ ಒಂದೊಂದು ವಿಷಯಗಳಿದೆ. ಅದರಲ್ಲಿ ವಿಷಯಕ್ಕೆ ಆಸಕ್ತಿ ಇರುವವರು ಆಯಾ ಗೋಷ್ಠಿಗೆ ಬರುವ ಹಾಗೆ ಎಲ್ಲ ಸಂದರ್ಭದಲ್ಲೂ ಯಾರಿಗೆ ಅದು ಬೇಕು, ವಿಚಾರಗಳು ಬೇಕು, ಅವರಲ್ಲಿ ಇರುವ ಹಾಗೆ ದೊಡ್ಡ ಪ್ರಯತ್ನ. ಇನ್ನು ಫೆಬ್ರವರಿ 23ರಂದು ಬೆಳಿಗ್ಗೆ 10:30ಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಕೇಂದ್ರ ಸಚಿವ ಪಿಪಿ ಚೌಧರಿ ಉದ್ಘಾಟಿಸಲಿರುವರು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಕಲ್ಲಡ್ಕ ಪ್ರಭಾಕರ್ ಭಟ್ ಅಧ್ಯಕ್ಷತೆಯನ್ನ ವಹಿಸುವರು. ಬಳಿಕ ವಿಚಾರಗೋಷ್ಠಿಗಳು ನಡೆಯಲಿದ್ದು, ಮಧ್ಯಾಹ್ನ 12ಕ್ಕೆ ಗುಣಮಟ್ಟದ ಕಟ್ಟಡಗಳ ನಿರ್ಮಾಣ, ಮಧ್ಯಾಹ್ನ 3ಕ್ಕೆ ಕೃಷಿಗೆ ಮರಳಿದವರು ಏನಂತಾರೆ, ಫೆಬ್ರವರಿ 24ರಂದು ಬೆಳಿಗ್ಗೆ 10:30ಕ್ಕೆ ಕೃಷಿಕರಿಗೆ ಮಾಹಿತಿ ತಂತ್ರಜ್ಞಾನದಿಂದ ಏನು ಪ್ರಯೋಜನ, ಊಟಕ್ಕೆ ನಮ್ಮದೇ ತರಕಾರಿ, ವಾಸ್ತು ಸಂವಾದ. ಫೆಬ್ರವರಿ 25ರಂದು ಕೃಷಿಯ ಮೌಲ್ಯವರ್ಧಕರಿಬ್ಬರು ವಿಷಯದಲ್ಲಿ ಗೋಷ್ಠಿಗಳು ನಡೆಯಲಿವೆ ಎಂದು ಹೇಳಿದರು. 23ನೇ ತಾರೀಕಿಗೆ 10:30ಕ್ಕೆ ಉದ್ಘಾಟನಾ ಸಮಾರಂಭ ಇರ್ತದೆ. ಒಟ್ಟು ಕೃಷಿ ಯಂತ್ರ ಮೇಳ, ಕನಸಿನ ಮನೆ ಮತ್ತು ಹೈನುಗಾರಿಕೆ. ವಿಶೇಷವಾಗಿ ಕೇಂದ್ರ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಲಾ ಅಂಡ್ ಜಸ್ಟಿಸ್ ಅಂಡ್ ಕಾರ್ಪೊರೇಟ್ ಅಫೇರ್ಸ್ ಆದಂತಹ ಸನ್ಮಾನ್ಯ ಪಿಪಿ ಚೌಧರಿ ಅವರು ಆ ಸಂದರ್ಭದಲ್ಲಿ ಉದ್ಘಾಟನೆಗೋಸ್ಕರ ಆಗಮಿಸ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಕಲ್ಲಡ್ಕ ಪ್ರಭಾಕರ್ ಭಟ್ ವಹಿಸ್ತಾರೆ. ಅಂದ್ರೆ 3 ಮುಖ್ಯವಾದಂತಹ ಮಳಿಗೆಗಳು ನಮ್ಮಲ್ಲಿ ಆ ಸಂದರ್ಭದಲ್ಲಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಂಜಿನಿಯರಿಂಗ್ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷ ಸತೀಶ್ ರಾವ್, ನಿರ್ದೇಶಕ ಟಿಎಸ್ ಸುಬ್ರಹ್ಮಣ್ಯ ಭಟ್, ಪಾಲಿಟೆಕ್ನಿಕ್ ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕ ಮಣಿಲಾ ಮಹಾದೇವ್ ಶಾಸ್ತ್ರಿ, ಕ್ಯಾಂಪ್ಕೋ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ, ಕ್ಯಾಂಪ್ಕೋದ ಶ್ಯಾಮ್ ಪ್ರಸಾದ್, ಮೇಳದ ಆಯೋಜಕ ವಿವೇಕ್ ರಂಜನ್ ಭಂಡಾರಿ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.